ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನವಾಹಿನಿಯ ವೀಕ್ಷಕರೇ, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅರ್ಪಿಸುವಂತಹ ಸ್ಪಂದನವಾಹಿನಿ ಪ್ರಸ್ತುತಿಯ ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಗಾಯನ ದೇವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಸವಿ ನೆನಪಿನಲ್ಲಿ ನಡೀತಿರುವಂತಹ ಕಾರ್ಯಕ್ರಮ. ಗಾಯನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ಇದು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಕಾಸರಗೋಡು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ತಮ್ಮ ಗಾನಸುದೆಯಿಂದ ಅಸಂಖ್ಯಾತ ಅಭಿಮಾನಿಗಳನ್ನ ರಂಜಿಸಿರುವಂತಹ ಅದ್ಭುತ ಗಾಯಕ ಗಾಯಕಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ವಾರ ನಮ್ಮ ಜೊತೆ ಇದ್ದಾರೆ ಓರ್ವ ಅದ್ಭುತ ಗಾಯಕ, ಮಧುರ ಕಂಠದ ಗಾಯಕ, ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ಬೆಳೆಯುತ್ತಿರುವ ಉಡುಪಿಯ ಹೆಬ್ರಿಯ ಅದ್ಭುತ ಪ್ರತಿಭೆ ರಾಜೇಶ್ ಪ್ರಭು ಹೆಬ್ರಿ ಅವರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಹಾಲ ಬೆಳಗಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳು ತಂದೆಯಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ. ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ. ತಂದೆಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ, ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದಿನಮ್ಮ. ಶಾರದೆ ದಯೆ ತೋರಿದೆ, ಶಾರದೆ ದಯೆ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ಶಾರದೆ ಶಾರದೆ. ಆತ್ಮೀಯ ವೀಕ್ಷಕರೇ, ಒಂದಷ್ಟು ಸಮಯ ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಕೆಲಸ ಮಾಡ್ಕೊಳ್ತಾ ಈ ಸಂದರ್ಭದಲ್ಲಿ ಹಾಡುಗಳನ್ನು ಕೇಳ್ತಾ ಕೇಳ್ತಾ ತಾನೂ ಒಬ್ಬ ಗಾಯಕನಾಗಬೇಕು ಅನ್ನುವಂಥ ಹಂಬಲವನ್ನು ಹೊಂದಿದ್ರೂ ಕೂಡ ಕೋವಿಡ್ ಎಲ್ಲರಿಗೆ ಕಷ್ಟ ಕೊಟ್ಟಾಗೆ ಇವರಿಗೆ ಕಷ್ಟವನ್ನು ಕೊಟ್ಟರು. ಅದರಲ್ಲೊಂದು ಇಷ್ಟಪಟ್ಟಂತಹ ಒಂದು ಆಯ್ಕೆಯನ್ನು ಮಾಡಿಕೊಂಡ್ರು, ಅದೇ ಗಾಯನ ಕ್ಷೇತ್ರ. ಅಲ್ಲಿ ಸಾಧನೆಯನ್ನು ಮಾಡ್ತಾ ಇಂಚರ ಮೆಲೋಡಿಸ್ ಮೂಲಕ ಫೇಸ್ಬುಕ್ ಲೈವ್ಗಳನ್ನು ಮಾಡ್ತಾ 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 ವಾಯ್ಸ್ ಆಫ್ GSPಯಲ್ಲಿ ತನ್ನ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿ ಅಲ್ಲಿ ಬಹುಮಾನವನ್ನು ಪಡೆಯುವುದರ ಮೂಲಕ ಅದ್ಭುತ ಸಾಧಕನಾಗಿ ಹೊರಹೊಮ್ಮಿದವರು ರಾಜೇಶ್ ಪ್ರಭು ಹೆಬ್ರಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬದುಕು ಅನ್ನೋದು ಒಂದು ಅನಿರೀಕ್ಷಿತಗಳ ತಿರುವುಗಳ ಸಂತೆ.
ನಮಗೆ ನಾಳೆ ಅನ್ನೋದು ಏನು ಅಂತ ನಮ್ಗೆ ಗೊತ್ತಿಲ್ಲ. ನಾವು ನಾಳೆಯನ್ನು ಇಮ್ಯಾಜಿನ್ ಮಾಡ್ಬೋದು. ನಾಳೆ ನಾವು ಹೀಗಿರಬಹುದು, ನಾಳೆ ನಾವು ಹೀಗಾಗಬಹುದು. ಇದು ಯಾವುದನ್ನು ಯೋಚನೆ ಮಾಡಿದ್ರೆ ರಾಜೇಶ್ ಪ್ರಭು ಡೈರೆಕ್ಟ್ ಆಗಿ ಗಾಯಕರಾಗಿ ಎಂಟರ್ ಆಗ್ತಾರೆ. ಹೇಗುತ್ತಾ ಮೂಮೆಂಟ್ ಅಂತ? ಇದು ಕೋವಿಡ್ ನಂತರ ನಾನು ಸ್ವಲ್ಪ ಸಿಂಗಿಂಗಲ್ಲಿ ಜಾಸ್ತಿ ಒಲವು ಮೂಡಿಸ್ಕೊಂಡಿದ್ದೆ. ಬಾಲ್ಯದಲ್ಲಿ ಸ್ವಲ್ಪ ಮ್ಯೂಸಿಕ್ ಬಗ್ಗೆ ನನಗೆ ಆಸಕ್ತಿ ಇತ್ತು. ಅದಕ್ಕೆ ನಮ್ಮ ತಾಯಿ ತುಂಬ ಪ್ರೋತ್ಸಾಹ. ಅವರು ಸ್ಕೂಲಲ್ಲಿ ಇರುವಾಗ ಅವರು ಚಿಕ್ಕಂದಿನಿಂದ ಕೂಡ ಸಂಗೀತದಲ್ಲಿ ಸ್ವಲ್ಪ ಆಸಕ್ತಿ ಇತ್ತು. ಓಕೆ. ಮತ್ತು ಕ್ಲಾಸಿಕಲ್ ಯಾವುದೇ ನಮಗೆ ಬ್ಯಾಕ್ಗ್ರೌಂಡ್ ಯಾವುದಿಲ್ಲ. ರೇಡಿಯೋದಲ್ಲಿ ಕೇಳಿ ಎವರ್ಗ್ರೀನ್ ಸಾಂಗ್ಸ್ ಎಲ್ಲ ನಮ್ಗೆ ಅವಾಗ SPB ಅವ್ರದ್ದು, ಜಾನಕಿ, ಚಿತ್ರ ಅವ್ರದ್ದು ಅದೊಂದು ತುಂಬ ನಮಗೆ. ಆ ರೇಡಿಯೋ ಕೂಡ ಹಾಗೆ ನಮಗೆ ಆಕಾಶವಾಣಿಗಳು ಆ ಮಾಧುರ್ಯವನ್ನ ಯಾವತ್ತೂ ಕೂಡ ಉಳಿಸ್ಕೊಂಡಿದೆ. ಸ್ಕೂಲಿಗೆ ಹೋಗುವಾಗ ಎಲ್ಲ ಸಾಂಗ್ಸ್ ಚಿತ್ರ ಸರಿ ಅದೊಂದು 7:45ಕ್ಕೆ 7:35 ವಾರ್ತೆ ಅದುಗಳು ಬರ್ತದೆ. ಮತ್ತೆ ನಮ್ದು ಸ್ವಲ್ಪ ಗ್ರಾಮೀಣ ಪ್ರದೇಶ, ಹಳ್ಳಿ ವಾತಾವರಣ ಇದೆ. ನಮ್ಗೆ ಜಾಸ್ತಿ ಯಾವುದೇ ಇದಿಲ್ಲ. ಸಂಗೀತ, ರೇಡಿಯೋ ಇದನ್ನೆಲ್ಲ. ಮತ್ತೆ ಟಿವಿ ಬಂದ ಮೇಲೆ ಆ ಫಿಲ್ಮ್ ನೋಡ್ತಾ ಆ ಗೀತೆಗಳಿಗೆ ನಾವು ಹೊಂದಿಕೊಂಡು ಒಂಥರ ಆಸಕ್ತಿ ನಮಗೆ. ಟ್ರೈ ಮಾಡ್ತಾ ಕೇಳ್ತಾ ಓಕೆ. ಭಜನೆ ಏನಾದ್ರು ಮನೆಯಲ್ಲಿ ಮಾಡ್ತೇವೆ? ಭಜನೆ ಚಿಕ್ಕಂದಿನಿಂದ ನಾನು, ನನ್ನ ತಂಗಿ ಒಬ್ಬಳು ಭಜನೆ ಮಾಡ್ತಿದ್ವಿ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ. ಉಳ್ಳವರ ಎದೆಗೆ ಒದ್ದು ಮೈಮಾನ ಮುಚ್ಚುವೆ. ರೆಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತಣಿಸುವೆ. ರೆಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತಣಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನ್ನಿಸುವೆ. ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲಿಟ್ಟು ನಗಿಸುವೆ. ಬೆವರು ಹರಿಸಿ ಹೂವ ಬೆಳೆಸಿ
ಮುಡಿಯಲಿಟ್ಟು ನಗಿಸುವೆ, ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳ ಬಂದಿ ತೊಡಿಸುವೆ, ಭುಜಕ್ಕೆ ಭುಜವ ಹಚ್ಚಿ ನಿಂತು ತೋಳ ಬಂದಿ ತೊಡಿಸುವೆ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನ್ನಿಸುವೆ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನ್ನಿಸುವೆ. ಹರಿವ ನದಿಗೆ ಅಡ್ಡ ನಿಂತು ನಿನಗೆ ದಾರಿ ಮಾಡುವೆ, ಹರಿವ ನದಿಗೆ ಅಡ್ಡ ನಿಂತು ನಿನಗೆ ದಾರಿ ಮಾಡುವೆ, ಬಿಸಿಲು ಮಳೆಯ ಚಳಿಯ ನುಂಗಿ ನೆರಳು ಬೆಳಕು ಆಗುವೆ, ಬಿಸಿಲು ಮಳೆಯ ಚಳಿಯ ನುಂಗಿ ನೆರಳು ಬೆಳಕು ಆಗುವೆ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನ್ನಿಸುವೆ, ಎದೆಯ ತುಂಬ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನ್ನಿಸುವೆ. ಓಕೆ, ಮನೆ ವಾತಾವರಣ ಎಲ್ಲ ಹೇಗೆ? ಎಲ್ಲಿ ಮನೆ? ನಮ್ದು ಹಿಬ್ರಿಯಿಂದ ಒಂದು 8 ಕಿಲೋಮೀಟರ್ ಮಡಮಕ್ಕಿ ಗ್ರಾಮ ಅಂತ ಒಂದು ಗ್ರಾಮೀಣ ಪ್ರದೇಶ. ಓಕೆ, ನೀವು ಶಾಲೆ ಎಲ್ಲ ಇಲ್ಲಿ? ಶಾಲೆಯಲ್ಲಿ ಮಡಮಕ್ಕಿ ಸರ್ಕಾರಿ ಸ್ಕೂಲಲ್ಲಿ ನಾನು ಓಕೆ 8ನೇ ತರಗತಿವರೆಗೆ ಅಲ್ಲಿ ಮುಗಿಸಿದ್ದು. ಮತ್ತೆ ಹೈಸ್ಕೂಲು ಆಲ್ಬಾಡಿ RD ಅಂತ ಹೇಳಿ ಅಲ್ಲಿಂದ ಒಂದು 5 ಕಿಲೋಮೀಟರ್ ದೂರ. ನಂತರ ಕಾಲೇಜ್ ನಾನು PUC ಮತ್ತೆ ಡಿಗ್ರಿ ಮಂಗಳೂರಿಗೆ ಹೋದೆ. ಓಕೆ, ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಈವ್ನಿಂಗ್ ಕಾಲೇಜಲ್ಲಿ ಡಿಗ್ರಿವರೆಗೆ ಅಲ್ಲಿ ಎಲೋಶಿಯಸ್ ಈವ್ನಿಂಗ್ ಕಾಲೇಜ್ ಅಲ್ಲಿ ಬೆಸೆಂಟ್ ಈವ್ನಿಂಗ್ ಕಾಲೇಜ್. ಓಕೆ, ಬೆಸೆಂಟ್ ಈವ್ನಿಂಗ್ ಕಾಲೇಜಲ್ಲಿ ಮಾಡಿದ್ರು. ಸಾಧಾರಣ ಅಲ್ಲಿ ಈ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ರಿ, ಹೌದು. ಹೇಗೆ ನಿಮಗೆ ಒಂದು ಸಂಗೀತ ಟರ್ನ್ ಆಯಿತು ಅಂತ? ಅಲ್ಲಿ ನಾನು ಬೇರೆ ಹಾಡ್ತಾ ಇರಲಿಲ್ಲ, ಜಸ್ಟ್ ಅಲ್ಲಿ ಇರುವಾಗಲೆಲ್ಲ ಫುಲ್ ನಾನು ಕೇಳ್ತಾ ಇದ್ದೆ ಸಾಂಗ್ಸ್ಗಳನ್ನೆಲ್ಲ. ಇಲ್ಲಿ ಒಂದು PUC ವರೆಗೆ ನಾನು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಕಾಂಪಿಟೇಷನ್ಗಳಲ್ಲೆಲ್ಲ, ಪ್ರತಿಭಾ ಕಾರಂಜಿಗಳಿಗೆಲ್ಲ ಟೀಚರ್ಸ್ ಅವರು ಕರ್ಕೊಂಡು ಹೋಗ್ತಿದ್ರು. ಹಾಗೆ ನಮ್ಮ ಒಬ್ರು ಅತ್ತೆ ಇದ್ರು, ಅವರು ಕೂಡ ತುಂಬಾ ಈ ಎಲ್ಲ ಭಾವಗೀತೆಗಳು ಜಾನಪದ ಗೀತೆಗಳು ಎಲ್ಲ ಲಿರಿಕ್ಸ್ ಎಲ್ಲ ಬರೆದು ಕೊಟ್ಟು ನನಗೆ ಸಪೋರ್ಟ್ ಚಿಕ್ಕಂದಿನಿಂದ. ಮತ್ತೆ ಅಲ್ಲಿ ಹೋದ್ಮೇಲೆ ನಾನು ಸ್ವಲ್ಪ ಬಿಟ್ಟೆ ಕೆಲಸ ಮತ್ತೆ ಕಾಲೇಜ್ ಅಂತ ಹೇಳಿ, ಸ್ವಲ್ಪ ಇದು ನನಗೆ ವಾಯ್ಸ್ ಅಷ್ಟು ಇದಾಗ್ತಿಲ್ಲ, ಬೇಡ ಅಂತ ಹೇಳಿ ಸ್ವಲ್ಪ ಮತ್ತೆ ಕೇಳ್ತಿದ್ದೆ ಅಷ್ಟೇ. ತುಂಬಾ ಸಾಂಗ್ಸ್ ಕೇಳ್ತಾ ಇದ್ದೆ, ಆಸಕ್ತಿ ಇತ್ತು, ಹಾಡ್ಲಿಕ್ಕೆ ಯಾವುದೇ ವೇದಿಕೆ ಅಂತ ನಾನು ಹೋಗ್ಲಿಲ್ಲ. ಮತ್ತೆ ಅಲ್ಲಿಂದ ಬಂದ ಮೇಲೆ ನನಗೆ ನಮ್ಮ ತಂದೆಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಇಲ್ಲಿಗೆ ಬಂದ ಮೇಲೆ ನಾನು ಮತ್ತೆ ಮ್ಯೂಸಿಕ್ಕಿಗೆ ಅದು ಇಂಟ್ರೆಸ್ಟ್ ಬಂತು ನನಗೆ ಕೋವಿಡ್ ಟೈಮಲ್ಲಿ ಸ್ವಲ್ಪ. ಓಕೆ, ಏನು ಕೆಲಸ ಮಾಡ್ಕೊಂಡಿದ್ರಿ ನೀವು ಅಲ್ಲಿ? ಮಂಗಳೂರಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ರಿ. ಓಕೆ, ಈವ್ನಿಂಗ್ ಕಾಲೇಜಿಗೆ ಹೋಗ್ತಿದ್ದೆ. ಈವ್ನಿಂಗ್ ಕಾಲೇಜ್ ಹೋಗ್ತಾರೆ, ಡೇ ಟೈಮಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್? ಹೌದು, ಒಂದು 5 ರಿಂದ 6 ವರ್ಷ ಅಲ್ಲಿ ಮಾಡಿದೆ. ಅಲ್ಲಿ ಮಂಗಳೂರಲ್ಲಿ ಇದ್ರಿ? ಹೌದು. ಮೋಕಿದ ಸಿಂಗಾರಿ ಒಂತುದೆ ವೈಯಾರಿ ಮೋಕಿದ ಸಿಂಗಾರಿ ಒಂತುದೆ ವೈಯಾರಿ ಯಾನು ಮೂಲಕ ತಂದುಲ್ಲೆ ಮದತೆ ಪೋಪನ ಓ ಪೊಣ್ಣೆಯನ್ನ ಮೋನಿತುದು ತಾಯಿ ಕೋಪನ ಮೋಕೆದ ಸಿಂಗಾರಿ ಒಂತುದೆ ವೈಯಾರಿ
ಜಾಜಿ ಪೂತ ರೇಟ್ ದೀದು ಓಡಿಪೋಪದೆ ಆಜಿ ಮೂಜಿ ಹಜ್ಜದಿಂದ ತಾನೆ ಸೋಪುದೆ ನಾಚಿಕೇಡು ಮೋನೆ ನಿನ್ನ ಕಂತದಾನೆದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ನೀಲಿ ಕಣ್ಣು ತೂದು ನಿನ್ನ ಕೊಲ್ಲು ಪಣ್ಪೆರೆ ಹಾಲು பொண்ணு ஏறு பந்து என்னடகேன்மெರೆ ಊರು ಪೂರ ಕೇಂದುಂಡು ಕೈನ ಪತ್ತೆರೆ ಭಾಗ್ಯವಂತೆ ವರಿಯಾನ ಮದಿಮೆ ಆವೆರೆ ಭಾಗ್ಯವಂತೆ ವರಿಯಾನ ಮದಿಮೆ ಆವೆರೆ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ವೀಕ್ಷಕರೇ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅರ್ಪಿಸುವಂತ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಗಾಯಕರು ಮತ್ತು ಪ್ರತಿಭಾನ್ವಿತ ಮಧುರ ಕಂಠದ ಗಾಯಕರು ಅಂತಾನೆ ಹೇಳ್ಬೋದು, ರಾಜೇಶ್ ಪ್ರಭು ಹೆಬ್ರಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲುವಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆ ಮಂಟಪವ ನನ್ನ ಮನಸ್ಸಲ್ಲಿ ಕಟ್ಟಿಸುವೆ ಅಂಧದ ಸಿರಿದೇವಿಯ ಅಲ್ಲಿ ಬಚ್ಚಿಟ್ಟು ಪೂಜಿಸುವೆ ಭೂಮಿಯ ಹಸಿರಿನಂತೆ ಈ ಪಾದದಡಿಗೆ ಇರುವೆ ಮಳೆಯ ಮೋಡದಂತೆ ಆ ಸುಡುವ ಬಿಸಿಲ ತಡೆವೆ ಬಾಳ ತುಂಬ ನಾ ಬರುವೆ ಹಸ್ತಕ್ಕೆ ರೇಖೆಯ ಹಾಗಿರುವೆ
ಚಂದ ಚಂದದ ಸೇವಂತಿಯ ಅಂದಕ್ಕೆ ಕಾವಲು ನಾನಿರುವೆ. ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ. ಓ ಆ ಕಾಲ್ಗೆಜ್ಜೆನಾದದಲ್ಲಿ ನನ್ನ ಗುಂಡಿಗೆ ಗೂಡು ಇದೆ. ಕೈಬಳೆ ಸದ್ದಿನಲ್ಲಿ ನನ್ನ ಆಸೆಯ ಬುತ್ತಿ ಇದೆ. ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ. ನೀನಿಟ್ಟ ಕಾಡಿಗೆಯಲ್ಲಿ ಓ ನಾನೆಟ್ಟೆ ಪ್ರೀತಿಯ ಬಳ್ಳಿ. ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕೆತ್ತಿಸುವೆ. ಯಾರೂ ಇಲ್ಲದ ಆ ಊರಲ್ಲಿ ನಾನೇ ನಿನ್ನವನಾಗಿರುವೆ. ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ. ಮಲ್ಲಿಗೆಗಿಂತ ಬಲು ಅಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು. ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು. ಸೊ ಅಂದರೆ ಅದೊಂದು ಬಹಳ ಟರ್ಮ್ ಅದು ಆ್ಯಕ್ಚುಲ್. ಹೌದು. ಯಾಕಂದರೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಎಲ್ಲ ವಿಷಯಗಳನ್ನ ಕಲ್ತ್ಕೊಳ್ಳಿಕ್ಕೆ ಆಗ್ತದೆ. ಕಲೀಲಿಕ್ಕೆ ಈ ಟೈಮಲ್ಲಿ ಆರ್ಕೆಸ್ಟ್ರಲ್ಲಿ ಆಗ್ತಾ ಇತ್ತಲ್ಲ ಅಲ್ಲಿ? ಆಗ್ತಿತ್ತು, ಆದ್ರೆ ಅಲ್ಲಿ ಕೇಳ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಯಾವತ್ತಾದ್ರೂ ಅವಕಾಶ ಅಂತ ಹೇಳಿ ನಾನು ಕೇಳ್ಕೊಂಡು ಹೋಗ್ಲಿಲ್ಲ ಎಲ್ಲೂ. ಅಲ್ಲ, ನಿಮಗೆ ಯಾವತ್ತಾದ್ರೂ ಅನಿಸಿದೆ ನಾನೊಮ್ಮೆ ಹಾಡ್ತೇನೆ ಅಂತ? ನಾನು ನಮ್ಮ ಹುಡುಗರೆಲ್ಲ ಇರುವಾಗ ಎಲ್ಲ ಹಾಡ್ತಾ ಇದ್ದೆ ಹೀಗೆ, ನೀನ್ ಹಾಡು ಹಾಡು ಅಂತ. ಮ್ಯೂಸಿಕಲ್ ನಂಗೆ ಹಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಟ್ರ್ಯಾಕ್ ಜೊತೆ ಸ್ವಲ್ಪ ಏನಾದ್ರು ಮಿಸ್ ಆದ್ರೆ ಆರ್ಕೆಸ್ಟ್ರಾ ಫಸ್ಟಿಗೆ ನಾವು ಏನಾದ್ರು ಮಿಸ್ ಆದ್ರೆ ಪ್ರಾಬ್ಲಮ್ ಅಲ್ಲ ಅಂತ ಮತ್ತೆ ನಾನು ಟ್ರೈ ಮಾಡಿ. ಮತ್ತೆ ಇದು ಟ್ರ್ಯಾಕ್ ಎಲ್ಲ ಇರ್ಲಿಲ್ಲ ಮುಂಚೆ ಯೂಟ್ಯೂಬ್ ಅಲ್ಲಿ ಎಲ್ಲ. ಇವಾಗ ಸ್ವಲ್ಪ ಟ್ರ್ಯಾಕ್ಸ್ ಎಲ್ಲ ಬಂದು ಈ ಒಂದು 4-5 ವರ್ಷದ ಈ ಕಡೆ ತುಂಬಾ ಎಲ್ರಿಗೂ ಕಲೀಲಿಕ್ಕೆ ಒಂದು ಅವಕಾಶ ಮನೆಯಲ್ಲಿ ಎಲ್ಲ ಹಾಗೆ. ಸೊ ಮತ್ತೆ ನೀವು ನಿಮ್ಮ ಇಲ್ಲಿಗೆ ಊರಿಗೆ ಬಂದ್ರಿ? ನೀವು ಊರಿಗೆ ಬಂದೆ. ನಾನು ಊರಿಗೆ ಬಂದ್ರಿ, ಆಮೇಲೆ ಸಂಗೀತ ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು, ಊರಿಗೆ ಬಂದೆ. ಕೋವಿಡ್ ಟೈಮಲ್ಲಿ ನಂಗೆ ಸ್ವಲ್ಪ ಫ್ರೀ ಆಯ್ತು. ಇಲ್ಲಿ ಮತ್ತೆ ಪೋಸ್ಟಲ್ ಅಲ್ಲಿ ಒಂದು ಟೆಂಪರರಿ ಒಂದು ಜಾಬ್ ಸಿಕ್ತು ನಂಗೆ. ಅಲ್ಲಿ ಮಾಡ್ತಾ ಮತ್ತೆ ನಮ್ದು ಸ್ವಲ್ಪ ಕೃಷಿ ಉಂಟು, ಅದೆಲ್ಲ ನೋಡ್ಕೊಂಡು ನಮ್ಮ ತಂದೆ ತಾಯಿ ಜೊತೆ ಊರಲ್ಲಿದ್ದೆ. ತಂಗಿ ಮದುವೆ ಮಾಡಿಕೊಟ್ಟು ಬೆಂಗಳೂರಿಗೆ. ಓಕೆ, ಹಾಗೆ ಅಲ್ಲಿ ನಂತರ ನೀವು ಈ ಸಂಗೀತ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ರಿ ಅಲ್ವಾ? ಸಂಗೀತದ ಪಯಣ. ಮತ್ತೆ ಸೊ ಈ ಟೈಮಲ್ಲಿ ನೀವು ಹೇಗೆ ಮತ್ತೆ ಸಂಗೀತ ಅಂದ್ರೆ ನೀವು ಬೇರೆ ಬೇರೆ ಕಾಂಪಿಟೇಷನ್ಗೆ ಹೋಗ್ತೀರಿ, ಅದು ಹೇಗೆ ಸ್ಟಾರ್ಟ್ ಆಯ್ತು? ಹೌದು, ನಾನು ಇಂಟರ್ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ ಈಗ ಡೈಜಿವರ್ಡ್ನವ್ರು ಮಾಡಿದ್ರು ಒಂದು ಸ್ವರಕುಡ್ಲ, ಹಾಗೆ ನಾವುಂದದಲ್ಲಿ ಒಂದು ಕಾಂಪಿಟೇಷನ್ ಆಯಿತು. ಹಾಗೆ ಬೇರೆ ಬೇರೆ ಎಲ್ಲ ನಮ್ಮ ಸ್ನೇಹಿತರು ಇಂಚರ ಮೆಲೋಡೀಸ್ ಹೆಬ್ರಿ ಅಂತ ಒಂದು ಟೀಮ್ ಮಾಡ್ಕೊಂಡಿದ್ದೇನೆ. ಹಾಗೆ ಇಂಚರ ಮೆಲೋಡೀಸ್ ಪೆಲ್ಡೂರ್ ಅಂತ ನಮ್ಮದೇ, ಅದು ಎಲ್ಲ ಫೇಸ್ಬುಕ್ ಲೈವ್ ಎಲ್ಲ ಮಾಡ್ತಿದ್ವಿ ಒಂದು ಸ್ವಲ್ಪ ಒಂದು 25 ಎಪಿಸೋಡ್. ಅದರಲ್ಲಿ ನಮ್ದೊಂದು 8 ಜನದ ಒಂದು ಟೀಮ್ ಇದೆ. ಎಲ್ಲರೂ ಒಳ್ಳೆಯ ಗಾಯಕರು, ಸ್ಥಳೀಯ ಪ್ರತಿಭೆಗಳು. ಅವರನ್ನ ಒಳಗೊಂಡು ನಾನು ಮಾಡ್ತಾ ಇರೋದು ಅವ್ರ ಸಪೋರ್ಟ್ ಇಂದ. ಹಾಗೆ ನಾನು ಎಲ್ಲ ಕಾಂಪಿಟೇಷನ್ಗೆ ನಾವು ಎಲ್ಲರೂ ಹೋಗ್ತಿದ್ವಿ, ಎಲ್ರಿಗೂ ಪ್ರೈಸ್ ಬರ್ತಿತ್ತು. ಹಾಗೆ ನೀಲೆ ನೀಲೆ अंबर पर चांद जब आए, प्यार बरसाए, हमको तरसाए, ऐसा कोई साथी हो, ऐसा कोई प्रेमी हो, प्यास दिल की
बुझा जाए। नीले नीले अंबर पर चांद जब आए, प्यार बरसाए हमको तरसाए। ऐसा कोई साथी हो, ऐसा कोई प्रेमी हो, प्यास दिल की बुझा जाए। नीले नीले अंबर पर चांद जब आए, प्यार बरसाए हमको तरसाए। हो ऊंचे ऊंचे पर्वत जब चूमते हैं अंबर को, प्यासा प्यासा अंबर जब चूमता है सागर को। ऊंचे ऊंचे पर्वत जब चूमते हैं अंबर को, प्यासा प्यासा अंबर जब चूमता है सागर को। प्यार से कसने को, बाहों में बसने को, दिल मेरा ललचाए कोई तो आ जाए। ऐसा कोई साथी हो, ऐसा कोई प्रेमी हो, प्यास दिल की बुझा जाए। नीले नीले अंबर पर चांद जब आए, प्यार बरसाए हमको तरसाए। हो ठंडे ठंडे झोंके जब बालों को सहलाए, तपती तपती किरणें जब गालों को छू जाए। ठंडे ठंडे झोंके जब बालों को सहलाए, तपती तपती किरणें जब गालों को छू जाए। सांसों की गर्मी को, हाथों की नरमी को, मेरा मन तरसाए कोई तो छू जाए। ऐसा कोई साथी हो, ऐसा कोई प्रेमी हो, प्यास दिल की बुझा जाए। नीले नीले अंबर पर चांद जब आए, प्यार बरसाए हमको तरसाए। हे चमचम करता सावन बूंदों के बान चलाए, सतरंगी बरसातों में जब तन मन भीगा जाए। चमचम करता सावन बूंदों के बान चलाए, सतरंगी बरसातों में जब तन मन भीगा जाए। प्यार में नहाने को, डूब ही जाने को, दिल मेरा तड़पाए ख्वाब जगा जाए। ऐसा कोई साथी हो, ऐसा कोई प्रेमी हो, प्यास दिल की बुझा जाए। नीले नीले अंबर पर चांद जब आए, प्यार बरसाए हमको तरसाए। ला 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 ला। ಆಸಕ್ತಿ ಬರ್ತಾ ಹೋಯ್ತು. ನೀವು ಅಂದ್ರೆ ಈ ಗ್ರೂಪ್ ಅನ್ನ ಮಾಡ್ಕೊಂಡ್ರಿ. ಹೌದು. ಸೊ ನಿಮಗೆ ಹೆಲ್ಪ್ ಆಗಿದ್ದು ಈ ತರದ ಆಕ್ಟಿವಿಟೀಸ್. ಹೌದು. ಅಂದ್ರೆ ಇದು ಕೊರೋನಾ ನಂತರ ಸ್ಟಾರ್ಟ್ ಆಗಿದೆ. ಹೌದು. ಕೋವಿಡ್ ಟೈಮಿಂದ ನೀವು ಇದನ್ನ ಶುರು ಮಾಡ್ಕೊಂಡು. ಅಂದ್ರೆ ಕೋವಿಡ್ ಟೈಮಲ್ಲಿ ಲಕ್ಕಿಲಿ ತುಂಬಾ ಜನಕ್ಕೆ ಏನು ಮಾಡೋದು ಅಂದ್ರೆ ಗೊತ್ತಾಗ್ತಿಲ್ಲ. ಈ ನಾವು ಏನಿತ್ತಂದ್ರೆ ಅಲ್ಲಿವರೆಗೂ ನಮ್ಗೆ ಪುರುಸೊತ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ.
ಆ ಕೋವಿಡ್ ಟೈಮ್ ನಮ್ಮನ್ನ ಏನ್ ಮಾಡ್ತಾ ಅಂದ್ರೆ ಒಂದು ಫುಲ್ ನೀವು ಫ್ರೀಯಾಗಿ ಮನೆಯಲ್ಲಿ ಬಿದ್ಕೊಳ್ಳೋ ತರ ಮಾಡ್ತು. ಈ ಟೈಮಲ್ಲಿ ಕೆಲವರು ಅದನ್ನ ಸದುಪಯೋಗ ಪಡಿಸ್ಕೊಂಡು, ಎಸ್ಪೆಷಲಿ ನಿಮ್ಮಂಥವ್ರು, ಕೆಲವು ಜನ ಕುಕ್ಕರಿ ಶೋಗೆ ಹೋದ್ರು, ಕಿಚನ್ ಅಲ್ಲಿ ಬೇರೆ ಬೇರೆ ಹೊಸ ಇನೋವೇಟಿವ್ ಐಡಿಯಾಸ್ಗಳನ್ನ ಮಾಡೋದು ಅದೆಲ್ಲ ಮಾಡಿದ್ರು. ಇನ್ ಕೆಲವರು ಸಿಂಗರ್ಸ್ ಆದ್ರು, ಇನ್ ಕೆಲವರು ಅವರಲ್ಲಿರೋ ಹಿಡನ್ ಟ್ಯಾಲೆಂಟ್ ಅನ್ನು ಹೊರಗೆ ಹಾಕೋದಕ್ಕೆ ಯೂಸ್ ಮಾಡ್ಕೊಂಡು. ಸೊ ಒಟ್ಟಾರೆಯಾಗಿ ಈ ತರ ಒಂದು ಗಾಯಕರಾದ್ರಿ, ಇವೆಂಟ್ ಮ್ಯಾನೇಜ್ಮೆಂಟ್ ಇಂದ ಗಾಯಕರಾಗಿ ನೀವು ಟರ್ನ್ ಆದ್ರಿ. ಸೊ ಈಗ ಹೇಗೆ ಅನಿಸ್ತಾ ಇದೆ? ಒಂಥರ ಈಗ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಕೋವಿಡ್ಗೆ ಒಂದು ನಮಸ್ಕಾರ. ತುಂಬಾ ಕಷ್ಟ ಕೊಡ್ತದೆ ಜನರಿಗೆ, ಕಷ್ಟ ಕೊಡ್ತು. ನನಗೆ ಆ ಟೈಮಲ್ಲಿ ನಂಗೆ ಒಂದು ಪೋಸ್ಟಲ್ ಅಲ್ಲಿ ಜಾಬ್ ಸಿಕ್ತು. ಅದ ನಂತರ ನಾನು ಇದು ಸಹಿತ ನಂಗೆ ಪ್ಲಸ್ ಆಯ್ತು. ಇನ್ನು ಬರಬಾರ್ದು ಅದು ಕೋವಿಡ್, ಬೇಡ ಅದು ಯಾರಿಗೂ. ಅದೇ ತುಂಬಾ ಗಾಯಕರು ಆ ಟೈಮಲ್ಲಿ ಸ್ವಲ್ಪ ಎಲ್ಲ ಬೆಳಕಿಗೆ ಬಂದ್ರು. ಸೊ ನಿಮ್ಮ ಈ ಸಂಗೀತ ಸ್ಟಾರ್ಟ್ ಮಾಡಿದ್ರು ಚಿಕ್ಕ ಜರ್ನಿ. ಹೇಗೆ ನಿಮ್ಗೊಂದು ಏನ್ ಕನಸುಗಳಿದೆ ಅಂತ? ನೀವು ಕನಸು ತುಂಬಾ ಇದೆ ನಂಗೆ. ಒಳ್ಳೆ ಈಗ SPB ಅವರು ಇವರೆಲ್ಲ ತುಂಬಾ ಒಂದು ಹೆಸರು ಮಾಡಿದ್ರು, ಲೆಜೆಂಡರಿ. ಅವರನ್ನು ಅದೇ ಅವರ ಗೀತೆಗಳನ್ನೆಲ್ಲ ಕೇಳಿ 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 ಅದೇ ಒಂಥರ. ನಾನು ಪ್ರತಿ ಸಲ ಈ ಕಾರ್ಯಕ್ರಮ ಹೇಳ್ತೇನೆ, ನಿಮ್ಗೆ ಗೊತ್ತಿರ್ಬೋದು. ಈ ನಮ್ಮ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ ಗಾಯನ ದೇವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಅವರ ಸವಿನೆನಪಿನಲ್ಲಿ ನಡೀತಿರುವಂತಹ ಕಾರ್ಯಕ್ರಮ. ಯಾವತ್ತಿಗೂ ಕೂಡ ಎಷ್ಟೇ ಎಪಿಸೋಡ್ ಆಗ್ಲಿ ಇದರ ಅರ್ಪಣೆ ಸಂಪೂರ್ಣವಾಗಿ ಅವರಿಗೆ. ಯಾಕಂದ್ರೆ ಅವ್ರ ದಂತಕಥೆಗಳು. ಬಹುಶಃ ನಾ ಇಲ್ಲಿ ಬರೋ ಪ್ರತಿಯೊಬ್ಬ ಗಾಯಕನ ಬಾಯಲ್ಲೂ ಮೊದಲು ಬರುವ ಶಬ್ದ, ನಾವು ಹಾಡು 10 ಗೀತೆಗಳಲ್ಲಿ 9 ಇರುತ್ತೆ ಅವ್ರದ್ದೇ ಇರುತ್ತೆ ಖಂಡಿತವಾಗಿಯೂ. ಯಾಕಂದ್ರೆ ಅವರೆಲ್ಲ ನಿಮ್ಗೆ ಅಂತಲ್ಲ, ಪ್ರತಿಯೊಬ್ಬ ಹಾಡುಗಾರನು ಒಂದು ದೊಡ್ಡ ಗ್ರಂಥವನ್ನು ಬಿಟ್ಟು ಹೋಗಿದ್ದಾರೆ. ನಾವು ಆ ಗ್ರಂಥದ ಪ್ರತಿ ಸಾಲಿನಲ್ಲಿ ಒಂದು ನೋವು ಅಂತ ಹೇಳಿದ್ರೆ ಆ ಕೋವಿಡ್ ಟೈಮ್ ಅಲ್ಲಿ ಅವರನ್ನು ಕಳ್ಕೊಂಡೆ. ಅದರಿಂದನೇ ಇದಾಯ್ತಲ್ಲ ಅಂತ. ಅದು ಬಹಳ ದೊಡ್ಡ ನೋವು. ಬಹುಶಃ ಅದೃಷ್ಟ ಅಂದ್ರೆ ನಾವೀಗ ಅವರ ಹಾಡುಗಳನ್ನು ಉಳಿಸ್ಕೊಂಡಿದ್ದೇವೆ. ಅದನ್ನು ನಾವು ಕೇಳ್ತಾ ಯಾವತ್ತು ಶಾಶ್ವತ ಸಾಧನೆ ಅದು ಯಾವತ್ತು. ಖಂಡಿತ ನಮಗೆ ಅದೊಂದು ಬಹಳಂತೂ ಇಷ್ಟವಾಗುವಂತ. ಈ ಕನಸುಗಳ ಜೊತೆ ನೀವು ತುಂಬಾ ಇಷ್ಟಪಡುವ ಗಾಯಕರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ. ಅವರನ್ನು ಬಿಟ್ರೆ ಜೇಸುದಾಸ್ ಇಷ್ಟ ಆಗುತ್ತೆ. ಹಾಗೆ ಸೋನು ನಿಗಮ್ ನನಗೆ ಇತ್ತೀಚಿನ ಎಲ್ಲ ಗೀತೆಗಳು, ಅರ್ಜಿತ್ ಸಿಂಗ್ ಅವ್ರದ್ದೆಲ್ಲ ತುಂಬಾ ಟಫ್ ಸಾಂಗ್ಸ್ ಎಲ್ಲ, ಆದ್ರೂ ಸ್ವಲ್ಪ ಹಾಡ್ತೇನೆ ಕೆಲವೊಂದು. ಸೋನು ನಿಗಮ್ ನಂಗೆ ತುಂಬಾ ಫೇವರೇಟ್. ನಿಮ್ಮ ಹಿಂದಿ ವಾಯ್ಸ್ ಝೋನ್ಗೆ ಕರೆಕ್ಟ್ ಆಗ್ತದೆ ಅಂತ ಸ್ವಲ್ಪ ಕೆಲವೆಲ್ಲ ಸೂಟ್ ಆಗ್ತದೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. 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 ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಮಾನಭಿಮಾನವು ನಿನ್ನದು ಎನದೇನು, ಮಾನಭಿಮಾನವು ನಿನ್ನದು ಎನದೇನು. ದೀನರಕ್ಷಕ ತಿರುಪತಿಯ ವೆಂಕಟರಮಣ, ನಾನೇನ ಮಾಡಿದೆನೋ ರಂಗಯ್ಯ ರಂಗ,
ನೀಯನ್ನ ಕಾಯಬೇಕು. ನಾನೇನ ಮಾಡಿದೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ರಕ್ಕಸ ಸೂದನನೆ ಕೇಳೋ, ಧ್ರುವರಾಯ ಚಿಕ್ಕವನಲ್ಲವೇನೋ. ರಕ್ಕಸ ಸೂದನನೆ ಕೇಳೋ, ಧ್ರುವರಾಯ ಚಿಕ್ಕವನಲ್ಲವೇನೋ. ಉಕ್ಕಿ ಬರುವ ಕರ್ಮ ಮಾಡಿದ ಜಮಿಳ, ಉಕ್ಕಿ ಬರುವ ಕರ್ಮ ಮಾಡಿದ ಜಮಿಳ, ನಿನ್ನಕ್ಕನ ಮಗನೇನೋ. ನಾನೇನ ಮಾಡಿದೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ, ಬರೆದೋಲೆ ಕಳುಹಿದಳೆ. ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ, ಬರೆದೋಲೆ ಕಳುಹಿದಳೆ. ಹರುಷದಿಂದಲೇ ಋಷಿ ಪತ್ನಿಯ ಶಾಪವ, ಹರುಷದಿಂದಲೇ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ. ನಾನೇನ ಮಾಡಿದೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಮುಪ್ಪಿಡಿಯವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ. ಮುಪ್ಪಿಡಿಯವಲಕ್ಕಿಯ ತಂದವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ. ಸರ್ಪಶಯನ ಶ್ರೀ ಪುರಂದರ ವಿಠಲನ, ಸರ್ಪಶಯನ ಶ್ರೀ ಪುರಂದರ ವಿಠಲನ, ಅಪ್ರಮೇಯ ಕಾಯೋ. ನಾನೇನ ಮಾಡಿದೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ಮಾನಭಿಮಾನವು ನಿನ್ನದು ಎನದೇನು, ಮಾನಭಿಮಾನವು ನಿನ್ನದು ಎನದೇನು. ದೀನ ರಕ್ಷಕ ತಿರುಪತಿಯ ವೆಂಕಟರಮಣ, ನಾನೇನ ಮಾಡಿದೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ನಾನೇನ ಮಾಡಿದೇನೋ ರಂಗಯ್ಯ ರಂಗ, ನೀಯನ್ನ ಕಾಯಬೇಕು. ರಂಗ ನೀಯನ್ನ ಕಾಯಬೇಕು. ರಂಗ
ನೀಯನ್ನ ಕಾಯಬೇಕು. ವೀಕ್ಷಕರೇ, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅರ್ಪಿಸುವಂತ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಗಾಯಕರು ಮತ್ತು ಪ್ರತಿಭಾನ್ವಿತ ಮಧುರ ಕಂಠದ ಗಾಯಕರು ಅಂತಾನೆ ಹೇಳ್ಬೋದು, ರಾಜೇಶ್ ಪ್ರಭು ಹೆಬ್ರಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ನಮಸ್ತೆ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ್ವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ್ವ, ಬೆಳಕು ನೀನೇ ಭೂಮಿಗೆ ಉಸಿರು ಹೆತ್ತ ತಾಯಿಗೆ, ನಗುವೆ ನಿನ್ನ ಭಾಷೆಯು ಅಳುವೆ ನಿನ್ನ ಆಜ್ಞೆಯು, ದಂತದ ಬೊಂಬೆ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ್ವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ್ವ. ಓದುವುದು ಬರೆಯಲಿಲ್ಲ ಆ ಶಿವ ನನಗೆ, ಹಾಡುವುದು ಮರೆಸಲಿಲ್ಲ ಬೇಡಲು ಕೊನೆಗೆ, ಕೇಳುಗರ ಗುಂಡಿಗೆಯ ತಾಳಕ್ಕೆ ನಾನು ಹಾಡುವೆನು ಬದಲಿಗೆ ನಾ ಕೇಳೆನು ಏನು, ಮನೆಯೇ ನನ್ನ ಶಾಲೆಯು ಪದವೇ ನನ್ನ ಪಾಠವು, ಗುರುವೆ ನನ್ನ ಅಮ್ಮನು ನನಗೆ ನಾನೇ ಗುಮ್ಮನು, ಊರಿನ ಗಿಣಿಯುನ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ್ವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ್ವ. ದೇವರಿಗೆ ನಾನು ದಿನ ಮುಗಿಯುವುದಿಲ್ಲ, ಅಮ್ಮನನ್ನು ಜಪಿಸುವುದು ಮರೆಯುವುದಿಲ್ಲ, ಮಗನ ವಿನ ಅಮ್ಮನಿಗೆ ಲೋಕವೇ ಇಲ್ಲ, ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ, ನನಗೆ ಗಾಯ ಆದರೆ ಅವಳು ಅತ್ತು ಕರೆವಳು, ನನಗೆ ನಗು ಬಂದರೆ ಅವಳು ನೋವ ಮರೆವಳು, ಅವಳಿಗೆ ಕರುಣ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ್ವ, ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ್ವ.
ನಾನು ನಿಮ್ಮ ಧ್ವನಿಯಲ್ಲಿ ಗಮನಿಸಿದ ಹಾಗೆ ನನಗೆ ರಾಜೇಶ್ ಕೃಷ್ಣನ್ ಅವರ ಕೆಲವೆಲ್ಲ ಛಾಯೆಗಳು ಕಾಣ್ತವೆ. ಅವರು ಸ್ವಲ್ಪ SP ಅವರನ್ನೇ ಅವರನ್ನ ಯಾಕಂದ್ರೆ ಟ್ರ್ಯಾಕ್ ಹಾಡ್ತಿದ್ರಂತೆ SP ಅವರಿಗೆ ಟ್ರ್ಯಾಕ್ ಹಾಡ್ತಾ ಇರ್ತಾರೆ. ರಾಜೇಶ್ ಕೃಷ್ಣ ಅವರು ತುಂಬಾ ಮೆಲೋಡಿ ಆಗಿ ತುಂಬಾ ಸ್ವೀಟ್. ಸೊ ಈಗ ಈ ಕಾರ್ಯಕ್ರಮ ಮಿಡ್ಲಲ್ಲಿ ನಿಮ್ಮ ಹಾಡುಗಳನ್ನು ಕೇಳ್ತೇವೆ ನಾವು. ಸೊ ನಮ್ಗೊಂಥರ ಆ ಫೀಲ್ ಬರ್ತದೆ. ಬಟ್ ದೇವರ ದಯದಿಂದ ಅದ್ಭುತವಾದಂಥ ಕಂಠ ಸೇರಿ ನಿಮ್ಮನ್ನು ಹುಡುಕೊಂಡು ಬಂದಿದೆ. ನೀವು ಬಹುಶಃ ನಾವೆಲ್ಲ ಪ್ರೇ ಮಾಡೋದು ಇದೇ ಕಂಠ ಸೇರಿ ಉಳಿಬೇಕು, ನಿರಂತರವಾಗಿ ಉಳಿಲಿ, ಇನ್ನೊಂದಷ್ಟು ಹಾಡುಗಳು ಬರಲಿ. ನಮ್ಗೇನು ಅನಿಸ್ತದೆ ಅಂದರೆ ನಮಗೊಂದು ಹೆಮ್ಮೆ ಇರ್ತದೆ. ಏನಂದರೆ ಉಡುಪಿ ಹೆಬ್ರಿ ಅಂದ ತಕ್ಷಣ ನಮ್ಮೂರಿನವರು ಅವರು, ನಮ್ಮ ಗಾಯಕರು, ಅವ್ರು ಇನ್ನಷ್ಟೊಂದು ಸಾಧನೆ ಮಾಡಲಿ, ಇನ್ನೊಂದ್ಸಲ ಎಲ್ಲಾದ್ರೂ ಒಂದು ಫಿಲ್ಮ್ ಅಲ್ಲಿ ಅವಕಾಶ ಸಿಗ್ಲಿ, ಆಗ ನಮಗೊಂದು ಹೆಮ್ಮೆಯಿಂದ ಹೇಳ್ಕೊಡ್ಬೋದು, ಅವ್ರು ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಬಂದಿದ್ರು. ಒಂದು ಪ್ರೋಗ್ರಾಮ್ ಕೇಳಿ ಅದನ್ನೇ ಅಲ್ಲಿ ಇರೋರೇ ಒಂದೆರಡು ಪ್ರೋಗ್ರಾಮ್ ಕೊಟ್ರೆ ಅದೇ ನಮ್ಗೆ ಖುಷಿಯಿಂದ ಕೊಟ್ಟರೆ ಅದೇ ನಮ್ಗೆ ಪ್ಲಸ್. ಅದೇ ಗಾಯಕರಿಗೆ ಅದೇ ಪ್ಲಸ್. ಸೊ ಭಾವಗೀತೆಗಳ ಬಗ್ಗೆ ಏನು ನಿಮಗೆ ಒಲವು? C. ಅಶ್ವಥ್ ಅವ್ರದ್ದು ಎಲ್ಲ ಅದನ್ನೆಲ್ಲ ಬುಕ್ ಭಾವಗೀತೆಗಳ ಬುಕ್ ಎಲ್ಲ ಸಿಕ್ತಿತ್ತು ಅಲ್ಲಿ, ಅದನ್ನೆಲ್ಲ ಹಾಡ್ತಾ ಇರ್ತೀವಿ. ನಿಮಗೆ ಭಾವಗೀತೆಯಲ್ಲಿ ಯಾವತ್ತು ಸ್ವಲ್ಪ ನನಗನ್ನಿಸೋದು ಪ್ರತಿಯೊಬ್ಬ ಗಾಯಕ ಆಗಲಿ ಕಲಾವಿದ ಆಗಲಿ ಅವ ತುಂಬ ಇಮೋಷನಲ್ ಆಗಿರ್ತಾನೆ. ಎಮೋಷನಲ್, ಹೌದು. ಯಾಕಂದ್ರೆ ಅವನಿಗೆ ಕೆಲವೆಲ್ಲ ಭಾವನೆಗಳು ಇಮಿಡಿಯೇಟ್ ಅಟ್ಯಾಕ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಅವನು ನೆನಪಾಗದ ಹಾಡುಗಳು ಕಲಾವಿದನಿಗೂ ಹಾಗೆ. ಸೊ ನಿಮಗೆ ಈ ಭಾವಗೀತೆಗಳಲ್ಲಿ ತುಂಬಾ ಇಷ್ಟವಾದಂಥದ್ದು ತುಂಬಾ ಸುತರವೇ ಮುಗುದೆ ದ ರಾ ಬೇಂದ್ರೆ, ಪುತ್ತೂರು ನರಸಿಂಹನಾಯ್ಕರವರು ಹಾಡಿದ್ದು ಆ ಗೀತೆಗಳು, ಅದ್ರದ್ದು ದೇವರು ಕಾನ್ಸೆಪ್ಟ್ ಅದು ಅವರು ಅದ್ಭುತವಾಗಿ ಬರೆದಿರುವಂಥವ್ರು. ಈಗ ನಮ್ಗೇನಾಗುತ್ತೆ ಅಂದ್ರೆ ನೀವೊಬ್ಬ ಬರೆದಿರುವಂತ ಅದ್ಭುತ ಸಾಲುಗಳು ಅದು ಇನ್ನಷ್ಟು ಅರ್ಥಪೂರ್ಣ ಆಗಿ ತಲುಪಬೇಕಾದ್ರೆ ಸಂಗೀತಕಾರ ಕಾರಣ, ಅದನ್ನ ಪ್ರತಿ ಜನಕ್ಕೆ ತಲುಪಬೇಕಾದ್ರೆ ಹಾಡುಗಾರ ಕಾರಣ. ಅದಕ್ಕೆ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಆಗುವ. ಮತ್ತೆ ಕೇವಲ ಬರ್ದು ಉಳಿದ್ರು ಪ್ರಯೋಜನ ಇಲ್ಲ. ಅದಕ್ಕೆ ಸಂಗೀತ ಹಾಕದಿದ್ರು ಅದು ಆಗೋದಿಲ್ಲ, ಅದನ್ನ ಹಾಡದಿದ್ರು ಆಗೋದಿಲ್ಲ. ಇದು ಮೂರು ಸೇರಿದಾಗ ನಮಗೆ ಇವತ್ತಿಗೂ ಆ ಹಾಡುಗಳ ರಾಗದಿಂದನೇ ಆ ಸಾಹಿತ್ಯಗಳು ನೆನಪುಳಿತವೆ. ಇಲ್ಲದಿದ್ರೆ ಹೆಚ್ಚಿನವರು ಒಂದಷ್ಟು ಜನ ಓದೋ ಹವ್ಯಾಸ ಇರ್ತದೆ, ಅವರು ಓದ್ಬೋದು, ಬಾಕಿಯವರು ಓದೋದಕ್ಕೆ ಸಾಧ್ಯ. ಮುಂಚೆ ದಾಸರೆಲ್ಲ ಎಷ್ಟು ಪುರಂದರ ದಾಸರು ಅವರೆಲ್ಲ ಕನಕದಾಸರ ರಚನೆಗಳೆಲ್ಲ ಖಂಡಿತ ಅದೆಲ್ಲ ಜನಸಾಮಾನ್ಯ ತುಂಬಾ ಈಸಿಯಾಗಿ ಅರ್ಥ ಆಗುವಂತ. ಇವತ್ತಿಗೂ ಅದು ಎಲ್ರಿಗೂ ಇದಾಗ್ತದೆ, ಅಪ್ಲೈ ಆಗ್ತದೆ ಅಂತ ಒಂದು ಇದು. ಎಂತೆಂಥ ಹಾಡುಗಳನ್ನ ನಮಗೆ ಉಳಿಸಿ ಹೋಗಿದ್ದಾರೆ. ಬಹುಶಃ ಅವರು ಈಗ ಸದ್ಯಕ್ಕೆ ನಮ್ಮ ಜೊತೆ ಇಲ್ಲದಿದ್ರು ಅವರು ಹಾಡಿರುವಂತ ಹಾಡುಗಳು, ಅವ್ರು ಮಾಡಿರುವಂತ ಟ್ಯೂನ್ಗಳು ಅವರು ಅದ್ಭುತವಾಗಿ ಉಳಿತವೆ ಯಾವ ಕಾಲಕ್ಕೆ. ಈಗ ಹಂಸಲೇಖ ಅವರದ್ದು ಹಲವಾರು ಹಾಡುಗಳು ಇವತ್ತಿಗೆ, ಈ ಭೂಮಿ ಬಣ್ಣದ ಬುಗುರಿ ಎಂತ ಹಾಡದು. ಆಮೇಲೆ ಅವರು ಇದರಲ್ಲಿ ತಂದೆ ಕುಡಿಸೋ ಸೀರೆ, ಮದುವೆ ಆಗುವವರಿಗೆ, ಅದು ರಾಜ್ಕುಮಾರ್ ಅವರದ್ದು, ಅದರಲ್ಲಿ ಅದ್ಭುತವಾಗಿ ಹೇಳಿ. ಇನ್ನು ಅವರು ಯಾವುದು ನಮಗೆ ಇವರು ವಿಷ್ಣುವರ್ಧನ್ ಮತ್ತೆ ಇವರ ಸುಹಾಸಿನಿ ಅವರ ಮುತ್ತಿನ ಹಾರ ಫಿಲ್ಮ್ ಅಲ್ಲಿ ಅವರು ಬರೆದಿರುವಂತ ಹಾಡುಗಳು ಅದ್ಭುತ, ಯಾವತ್ತೂ ಕೂಡ ಮರಿಲಿಕ್ಕೆ ಆಗದಂತ ಹಾಡುಗಳೆಲ್ಲ ಇವೆ. ಬಹುಶಃ ಲಕ್ಕಿಲಿ SPB ಸರ್ ಅಂತವರು, J ಸರ್ ಅಂತವರು ಅದ್ಭುತ, ಯಾವತ್ತು ನೋಡಿದ್ರು ಅದನ್ನ. ಯಾಕಂದ್ರೆ ಇವತ್ತು ಎಷ್ಟು ಪುಣ್ಯ ಅಂದ್ರೆ ಶಬರಿಮಲೆಯಲ್ಲಿ ಬಾಗಿಲಾಕಬೇಕಾದ್ರೆ ಹಾಡನ್ನ ಹಾಕ್ತಾರಂತೆ. ಅದು ಭಕ್ತಿ ಗೀತೆಗಳೆಲ್ಲ ಹಾಡುವಾಗ ಅಂದ್ರೆ ಕರೆಕ್ಟ್ ಆಗಿ ಲಿರಿಕ್ಸ್ ಎಲ್ಲ ಕರೆಕ್ಟ್ ಹಾಡ್ಬೇಕು ಅದು. ಮತ್ತೆ ಅದು ಯಾವಾಗ್ಲೂ ಹಾಡಬಾರ್ದು ಅಂತ ಹೇಳಿ, ಈಗ ಬೆಳಿಗ್ಗೆ ಹಾಡಬಾರ್ದು, ದೇವರನ್ನು ಮಲಗಿಸುವಾಗ ಹಾಡುವಂತ ಅದೆಲ್ಲ ಇದೆ. ಹೌದು, ಅದ್ಭುತವಂತ ಹಾಡು. ಸೊ ಜೊತೆಗೆ ನನಗೆ ಇನ್ನೊಂದೇನಂದ್ರೆ ಯಾವ್ದಾದ್ರು ಆಫರ್ಗಳಿಗೆ ಆಲ್ಬಮ್ ಸಾಂಗ್ ಮಾಡುವಂತ ಆಫರ್ಗಳೇನಾದ್ರು ಬಂದಿದೆ ನಿಮಗೆ? ಇವಾಗ ಸದ್ಯಕ್ಕಿಲ್ಲ, ನಾನಂದ್ರೆ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಅಲ್ಲ ಸ್ಟಾರ್ಟ್ ಮಾಡಿದ್ದು. ಕೆಲವು ಒಂದು ಬಂದ್ರು ಅದು ನಮ್ಗೆ ಅಷ್ಟು ಸೂಟ್ ಆಗದಿದ್ದು ನಾವು ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದೇ ಕೆಲವೆಲ್ಲ ಖಂಡಿತ ನಮ್ಗೆ ಆಗುವಂತ ನಮ್ಮ ಧ್ವನಿಗೆ ಹೌದು ನಮ್ಗೆ ಯಾವ್ದು ಆಗುತ್ತೆ ಅದನ್ನ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ನಾವು ಮಾಡುವ ಪ್ಲಾನ್ಸ್ ಇದೆ ಇನ್ನು. ಓಕೆ, ಖಂಡಿತ ಎಲ್ಲ ನಿಮ್ಮ ಕನಸುಗಳು ನನಸಾಗಲಿ. ಜೊತೆಗೆ ನೀವು ಅದ್ಭುತ ಗಾಯಕರಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಎಷ್ಟು ಮಧುರ ಕಂಠವನ್ನು ಹೊಂದ್ಕೊಂಡಿರುವವರು, ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕಂಠ ಇರ್ತದೆ, ಸಾಧನೆ ಇರ್ತದೆ, ಅವಕಾಶಗಳು ಒಂದೊಂದ್ಸಲ ಬರೋದಿಲ್ಲ, ಬಟ್ ಬರೋವರೆಗೆ ನಾವು ಕಾಯ್ಬೇಕಾಗತ್ತೆ. ಸೊ ರಾಜೇಶ್ ಪ್ರಭು ಅವರೇ, ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮ್ಮೊಂದು ಅನೇಕ ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡ್ರಿ. ಸೊ ನಿಮ್ಮ ಮನೆಯವ್ರ ಬಗ್ಗೆ ಏನ್ ಹೇಳಿ? ಮನೆಯಲ್ಲಿ ಯಾರಿದ್ದಾರೆ? ಮನೆಯವರಿಗೆ ಅಪ್ಪ ಅಮ್ಮ ಇಬ್ರು ಇದ್ದಾರೆ ಮನೆಯಲ್ಲಿ. ತಂಗಿ ಮದುವೆ ಮಾಡಿಕೊಡಿ ಬೆಂಗಳೂರಲ್ಲಿ, ಹಾಗೆ ಚಿಕ್ಕಪ್ಪ ಇದ್ದಾರೆ. ಓಕೆ, ನಿಮ್ಮ ಮದುವೆ ಬಗ್ಗೆ ಆಗ್ಬೇಕು, ಯೋಚನೆ ಮಾಡ್ಲಿ, ಏನು ಪ್ಲಾನಿಂಗ್ ಇದೆ ಆಗ್ಲೇಬೇಕು. ಓಕೆ, ಏನಾದ್ರು ಫಿಕ್ಸ್ ಮಾಡಿ? ಇಲ್ಲ ಏನಿಲ್ಲ, ಆಗುತ್ತೆ ಟೈಮಲ್ಲಿ ಆಗುತ್ತೆ ಅಂತ ಹೇಳ್ತಾರಲ್ಲ. ಓಕೆ, ಸೊ
ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಈ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮದ ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಅದ್ಭುತವಾದಂಥ ಹಾಡುಗಳನ್ನು ಕೇಳೋ ಹಾಗಾಯ್ತು ನಮಗೆ. ಸೊ ಕಾರ್ಯಕ್ರಮ ಬಂದಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ತುಂಬ ಒಂದು ಒಳ್ಳೆ ಉತ್ತಮ ಅವಕಾಶವನ್ನು ನನಗೆ ಗಂಗಾಧರ್ ಆಚಾರ್ಯ ಅವರಿಂದ ನನಗೆ ಇದು ಗೊತ್ತಾಗಿತ್ತು. ಹಾಗೆ ನಿಮಗೆ ತುಂಬ ಸ್ಪಂದನ ಅವರಿಗೆ ತುಂಬ ಸ್ಪಂದನೆಗೆ ತುಂಬ ಥ್ಯಾಂಕ್ ಯು. ಹಾಗೆ ನನ್ನ ಎಲ್ಲ ಸ್ನೇಹಿತರಿಗೂ ಇಂಚರ ಮೆಲೋಡಿಸ್ ಹೆಬ್ರಿ ಪೆರಡೂರು ಅವರಿಗೂ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಾಧನೆ ನಿರಂತರವಾಗಿರಲಿ, ನಿಮ್ಮ ಧ್ವನಿ ಸದಾ ಗಟ್ಟಿಯಾಗಿರಲಿ ಮತ್ತು ನಿಮಗೆ ಇನ್ನಷ್ಟು ಅವಕಾಶಗಳು ಬರಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಸೊ ಈ ಒಂದು ಹಾರೈಕೆ ಜೊತೆ ಮತ್ತೊಮ್ಮೆ ನಿಮಗೆ ಧನ್ಯವಾದನ ಅರ್ಪಿಸಿ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ವಾರದ ನನ್ನ ಪ್ರೀತಿಯ ಹಾಡು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅರ್ಪಿಸುವಂತಹ ಗಾಯನ ದೇವರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೀತಿರುವಂತಹ ಕಾರ್ಯಕ್ರಮ, ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಈ ವಾರ ನಮ್ಮ ಜೊತೆ ಇದ್ರು ರಾಜೇಶ್ ಪ್ರಭು ಹೆಬ್ರಿ ಅವರು. ಅನೇಕ ಹಾಡುಗಳನ್ನು ಕೇಳಿದ್ವಿ, ಅವರ ಮನದಾಳದ ಮಾತುಗಳನ್ನು ಕೇಳಿದ್ವಿ. ಅವರ ಮುಂದಿನ ಅವರ ಆಯ್ಕೆ ಏನು, ಮುಂದಿನ ಗುರಿ ಏನು, ಇದರ ಬಗ್ಗೆ ಒಂದಷ್ಟು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನೊಬ್ಬ ಅದ್ಭುತ ಗಾಯಕನ ಜೊತೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು.